ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಆಂಕರ್ ಆಗಿ ಆಕ್ಟರ್ ಆಗಿ ರಾಕ್ ಸ್ಟಾರ್ ರೂಪೇಶ್ ಮೊದಲನೇ ಬಾರಿಗೆ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಅದುವೇ ಗಿರ್ಗಿಟ್. RS ಪ್ರೊಡಕ್ಷನ್ ಹೌಸ್ ಮಾಡಿ ಗಿರ್ಗಿಟ್ ತುಳು ಸಿನಿಮಾ ರೂಪೇಶ್ ಶೆಟ್ಟಿ ಮತ್ತು ಅವರ ತಂಡ ನಿರ್ಮಾಣ ಮಾಡಿದ್ದಾರೆ. ಗಿರ್ಗಿಟ್ ಚಿತ್ರದ ಪ್ಲಸ್ ಪಾಯಿಂಟ್ ಹೇಳುವುದಾದ್ರೆ ಇದೊಂದು ಸ್ಟೋರಿ ವಿತ್ ಕಾಮಿಡಿ. ಗಿರ್ಗಿಟ್ ಚಿತ್ರದಲ್ಲಿ ನಾಯಕಿಯ ಪಾತ್ರದಲ್ಲಿ ಶಿಲ್ಪಾ ಶೆಟ್ಟಿ ಒಳ್ಳೆಯ ಅಭಿನಯ ಮಾಡಿದ್ದಾರೆ. ಗಿರ್ಗಿಟ್ ಚಿತ್ರದಲ್ಲಿ ಹಾಸ್ಯ ದಿಗ್ಗಜರಾದ ಅರವಿಂದ್ ಬೋಲಾರ್, ಭೋಜರಾಜ್ ವಾಮಂಜೂರ್, ಲವಿನ್ ಡಿ ಪಡೇಲ್, ಉಮೇಶ್ ಮಿಜಾರ್, ಸಂದೀಪ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಹಾಸ್ಯದ ಮನೋರಂಜನೆ ನೀಡಿದ್ದಾರೆ. ಗಿರ್ಗಿಟ್ ಚಿತ್ರದಲ್ಲಿ ಒಬ್ಬ ಕಳ್ಳನನ್ನು ಚೇಸ್ ಮಾಡುವ ಸನ್ನಿವೇಶ ಇದೆ. ಅದರಲ್ಲಿ ಅರವಿಂದ್ ಬೋಲಾರ್ ರಾವಣನ ಪಾತ್ರದಲ್ಲಿ, ಭೋಜರಾಜ್ ವಾಮಂಜೂರ್ ಮಹಿಷಿ ಪಾತ್ರದಲ್ಲಿ, ಅಶೋಕ್ ಮತ್ತೆ ಪುಷ್ಪರಾಜ್ ವಿಕ್ರಮ್ ಬೇತಲ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೊಂದು ಬೆಸ್ಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಸೀನ್ ಅಂತಾನೆ ಹೇಳ್ಬೋದು. ಈ ಚಿತ್ರದಲ್ಲಿ ಖಡಕ್ ವಿಲನ್ನ ಪಾತ್ರದಲ್ಲಿ ರೋಷನ್ ಶೆಟ್ಟಿ ಅಭಿನಯಿಸಿದ್ದಾರೆ. ಗಿರ್ಗಿಟ್ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್. ಇದರಲ್ಲಿ 100% ಎಂಟರ್ಟೈನ್ಮೆಂಟ್ ಇದೆ. ಗಿರ್ಗಿಟ್ ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಈ ಚಿತ್ರದ ಮ್ಯೂಸಿಕ್. ಗಿರ್ಗಿಟ್ ಚಿತ್ರಕ್ಕೆ ಜೋಯಲ್ ಮತ್ತು ಡೆರಿಲ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅರವಿಂದ್ ಬೋಲಾರ್ ಒಂದು ಲಾಯರ್ನ ಪಾತ್ರದಲ್ಲಿ, ಅದಕ್ಕೊಂದು ಸಪರೇಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಹಾಗೇನೆ ನವೀನ್ ಡಿ ಪಡೇಲ್ ರಿಟೈರ್ಡ್ ಆರ್ಮಿ ಆಫೀಸರ್, ಅವರಿಗೊಂದು ಸಪರೇಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಹಾಗೇನೆ ಭೋಜರಾಜ್ ವಾಮಂಜೂರ್ ಅವರ ಕಳ್ಳನ ಪಾತ್ರಕ್ಕೆ ಒಂದು ಸಪರೇಟ್ ಮ್ಯೂಸಿಕ್. ಹೀಗೆ ಒಂದು ಓವರ್ ಆಗಿ ಒಳ್ಳೆಯ ಮ್ಯೂಸಿಕ್ ಅನ್ನು ನೀಡಿದ್ದಾರೆ. ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಗಿರ್ಗಿಟ್ ಚಿತ್ರದ ಸ್ಟೋರಿಗೆ ಒಂದು ಪರ್ಸೆಂಟೇಜ್ ನೀಡುವುದಾದ್ರೆ 100% ನೀಡಬಹುದು. ಹಾಗೇನೆ ಇದರ ಕಾಮಿಡಿಗೆ ಒಂದು ಪರ್ಸೆಂಟೇಜ್ ನೀಡುವುದಾದ್ರೆ 100% ನೀಡಬಹುದು. ಓವರ್ ಆಗಿ ಈ ಚಿತ್ರಕ್ಕೆ 5 ಸ್ಟಾರ್ಸ್ ಅಲ್ಲಿ 5 ಸ್ಟಾರ್ಸ್ ನೀಡಬಹುದು. ರಿವ್ಯೂಸ್ ನೋಡಿದಾಗ 98% ಲೈಕ್ ಮಾಡಿದ್ದಾರೆ. ಗಿರ್ಗಿಟ್ ದ ಗ್ರೇಟ್ ತುಳು ಮೂವಿ, ಸೂಪರ್ ಮೂವಿ, ಪೈಸಾ ವಸೂಲ್, ರಿಯಲಿ ವಂಡರ್ಫುಲ್ ಡೈರೆಕ್ಷನ್, ಬೆಸ್ಟ್ ಮೂವಿ ಇನ್ ದ ತುಳು ಫಿಲ್ಮ್ ಇಂಡಸ್ಟ್ರಿ, ಕಾಮಿಡಿ 200% ಫುಲ್ ಎಂಟರ್ಟೈನ್ಮೆಂಟ್. ಒಂದೊಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಈ ಸಿನಿಮಾಕ್ಕೆ ಸಿಕ್ಕಿದೆ. ಗಿರ್ಗಿಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್. ರೂಪೇಶ್ ಶೆಟ್ಟಿ ಮತ್ತು ಅವರ ತಂಡ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರವನ್ನು ಥಿಯೇಟರ್ಗೆ ಹೋಗಿ ನೋಡಿ ಚಿತ್ರತಂಡಕ್ಕೆ ಪ್ರೋತ್ಸಾಹಿಸಿ. ಓಕೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫನ್ಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.